6 ವರ್ಷಗಳ ನಂತರ ಸರ್ಕಾರದ ಹಿಡಿತದಿಂದ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಆಡಳಿತ ಮತ್ತೆ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ಗೆ ಲಭಿಸಿದ್ದು, ಇದೀಗ ದೇವಸ್ಥಾನದ ಕೋಟ್ಯಂತರ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ಟ್ರಸ್ಟ್ಗೆ ಹಸ್ತಾಂತರವಾಗಿದೆ. ಹೈಕೋರ್ಟಿನ ಆದೇಶ ಮತ್ತು ಮುಜರಾಯಿ ಆಯುಕ್ತರ ನಿರ್ದೇಶನದಂತೆ ಶ್ರೀ ಮಹಾಲಕ್ಷ್ಮಿ ದೇವಾಲಯದ 16 ಕೋಟಿ ಮೌಲ್ಯದ ಚಿನ್ನಾಭರಣ ಮತ್ತು 11 ಕೋಟಿ ಬ್ಯಾಂಕ್ ಠೇವಣಿ, ಕೋಟ್ಯಂತರ ರೂಪಾಯಿ ಮೌಲ್ಯದ ಜಮೀನಿನ ದಾಖಲೆಗಳನ್ನು ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಿಗೆ ದೇವಾಲಯದ ಆಡಳಿತಾಧಿಕಾರಿ ಹಸ್ತಾಂತರ ಮಾಡಿದ್ದಾರೆ. ಇನ್ನು ದೇವಾಲಯದಲ್ಲಿ ಭಕ್ತಾದಿಗಳಿಗೆ ಪ್ರಸಾದದ ಜೊತೆ ದಾಸೋಹ ಪ್ರಾರಂಭಕ್ಕೆ ಈಗಾಗಲೇ ಸಿದ್ಧತೆ ನಡೆಯುತ್ತಿದ್ದು, ಶಾಲಾ ಕಾಲೇಜು ವಸತಿ ನಿಲಯದ ಪ್ರಾರಂಭದ ಜೊತೆ ದೇವಾಲಯದ ಗತ ವೈಭವ ಮತ್ತೆ ಪ್ರಾರಂಭ ಆಗಲಿ ಅನ್ನೋದು ಭಕ್ತರ ಅಭಿಲಾಷೆಯಾಗಿದೆ. ಹೈಕೋರ್ಟ್ ಆದೇಶ ಆಗಿರೋ ಕಾರಣ ಇವತ್ತು ಮಹಾಲಕ್ಷ್ಮಿ ಟ್ರಸ್ಟ್ ಅವರಿಗೆ ನಾವು ಹಸ್ತಾಂತರಿಸಬೇಕಾಗಿದೆ. ಸೊ 27ನೇ ತಾರೀಕು ಆಲ್ರೆಡಿ ನಾವು ಕೆಲವು ಚಾರ್ಜ್ಗಳನ್ನು ಮಹಾಲಕ್ಷ್ಮಿ ಟ್ರಸ್ಟ್ ಧರ್ಮದರ್ಶಿಗಳಿದ್ದಾರೆ ಅವರಿಗೆ ಮತ್ತು ಮೆಂಬರ್ಸ್ಗಳ ಮುಖಾಂತರ ಅವರ ಒಂದು ಮಸೂದೆಯಲ್ಲಿ ಕೊಟ್ಟಿದ್ದೀವಿ. ಇನ್ನುಳಿದಂಥ ಆಭರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಒಂದು 90% ಎಲ್ಲವೂ ಹೆಣ್ಣವರು ಇವತ್ತು ಸಾಯಂಕಾಲದವರೆಗೆ ಆಗ್ತದೆ. ಸೊ ಇನ್ನುಳಿದ ಒಂದು 10% ನಾಳೆ ಬೆಳಗ್ಗೆ ಮತ್ತೆ ಪ್ರಾರಂಭ ಮಾಡಿ ಕೊಡಲಿಕ್ಕೆ ಒಂದು ಪ್ಲ್ಯಾನ್ ಹಾಕಿಕೊಳ್ತೀವಿ. ಅದೇ ರೀತಿ ದೇವಸ್ಥಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೋ ಅಕೌಂಟ್ಸ್ಗಳಿದ್ದಾವೆ, ಪಾಸ್ಬುಕ್ ಹ್ಯಾಂಡಲ್ ಮಾಡೋದಿದ್ದಾವೆ, ಅಕೌಂಟ್ಸ್ ನೇಮ್ಸ್ಗಳು ಚೇಂಜ್ ಮಾಡೋದು, ಅದು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ 2-3 ಡೇಸಲ್ಲಿ ನಾವು ಅದನ್ನು ಕಂಪ್ಲೀಟ್ ಮಾಡಿ ಸಂಪೂರ್ಣವಾದ ಚಾರ್ಜನ್ನು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಲ್ಲಿ ಈಗ ಹ್ಯಾಂಡ್ ಓವರ್ ಆಗ್ತಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕೋರ್ಟ್ ಆದೇಶ ಬಂದಿದೆ, ಅದರಲ್ಲಿ 2 ಷರತ್ತುಗಳನ್ನು ವಿಧಿಸಿ ಈಗಾಗಲೇ ಆದೇಶ ಹೊರಡಿಸಿದ ಪ್ರಕಾರ ಅದು ನಾವು ಟ್ರಸ್ಟ್ ಕಮಿಟಿ ಎಲ್ಲ ಮೆಂಬರ್ಸ್ಗಳಿಗೆ ಮತ್ತು ಅಧ್ಯಕ್ಷರವರಿಗೆ ಈ ಮೂಲಕ ನಾವು ತಿಳಿಸಿದ್ದೀವಿ. ಸೊ ಅದರ ಪ್ರಕಾರ ಅವರು ದೇವಸ್ಥಾನದ ಆಡಳಿತವನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಆಡಳಿತ ನಡೆಸಿಕೊಂಡು ಹೋಗಲಿ ಅಂತ ನಾನು ಕೇಳ್ಕೊಳ್ತೀನಿ.